ಹಲಸಿನ ಬೀಜದ ಲಡ್ಡು ತಯಾರಾಗಿದೆ. ಥ್ಯಾಂಕ್ ಯು. ಬಿಸಿ ಬಿಸಿಯಾದ ಅಂತೂ ಈಗ ಹೇಳಿದರು, ಅದು ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಟೇಸ್ಟ್ ಜಾಸ್ತಿ. ಬಟ್ ಇದು ಹಲಸಿನ ಬೀಜದ ಲಡ್ಡು ತಯಾರಾಗಿದೆ. ಸೊ ತಾಯಂದ್ರಿಗೆ ಯಾವಾಗಲೂ ಇದೇ ಟೆನ್ಷನ್, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡಲಿ, ಮಧ್ಯಾಹ್ನ ಊಟಕ್ಕೆ ಏನು ಮಾಡಲಿ, ಸಂಜೆಗೆ ಏನು ಮಾಡಲಿ ಅಂತ ಒಂದಕ್ಕೆ ಆನ್ಸರ್ ಸಿಕ್ಕಿದೆ ಬೆಳಗಿನ ಬ್ರೇಕ್ಫಾಸ್ಟಿಗೆ. ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್ ಈಗ ಯಾವುದು ಹೇಳಿದ್ರಿ? ಹಲಸಿನ ಹಣ್ಣಿನ ಬೀಜದ್ದು ಲಡ್ಡು. ಹಾ, ಲಡ್ಡು. ಸೊ ಇದಕ್ಕೆ ಕೆಲವು ಭಾಷೆಯಲ್ಲಿ ಬೋಳೆ ಅಂತ ಹೇಳ್ತಾರ ಅಂತ. ಬೋಳೆಯ ಲಡ್ಡು. ಲಡ್ಡು ಸ್ಟಾರ್ಟ್ ಮಾಡುವ. ಎಸ್. ಹೇಗೆ ಏನು ಕೊಡಲಿ? ಪ್ಯಾನ್ ಕೊಡಿ. ಸಾಕಾ? ಅದು ಮಾಡಲಾ? ಇದು ಮಾಡಿ, ಈಸಿ ಆಗ್ತದಲ್ಲ. ಸ್ವಲ್ಪ ತುಪ್ಪ. ಓಕೆ. KC ಅವರ ಶುದ್ಧ ಹಸುವಿನ ತುಪ್ಪ ಸಾಕಾ? ಸ್ವಲ್ಪ ಹಾಕಿ, ತುಪ್ಪ ಹಾಕಿದಷ್ಟು ಒಳ್ಳೆಯದು, ಸ್ಮೆಲ್ ಘಮ ಬರ್ತದೆ, ಚೆನ್ನಾಗಿರುತ್ತಲ್ಲ. ಎಸ್. ಸೊ ನೀವಿದು ಹಲಸಿನ ಬೀಜವನ್ನು ಬೇಯಿಸಿದ್ದೀರಾ ಹೇಗೆ? ಹೌದು, ಬೇಯಿಸಿ ಅಂದರೆ ಕ್ಲೀನ್ ಮಾಡಿ ಸಿಪ್ಪೆ ತೆಗೆದು ಬೇಯಿಸಿ. ಬೇಯಿಸಿ ಇಟ್ಕೊಂಡಿದ್ದೀರಿ. ಬೇಯಿಸಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ಓಕೆ. ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದು ಒಂಚೂರು ಲೈಟಲ್ಲಿ. ಓಕೆ. ಈಗ ಇದನ್ನು ಹುರಿಯುವ. ಗೋಡಂಬಿ ಮತ್ತು ಬಾದಾಮಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀರಿ. ಸೊ ಇದು ಹಲಸಿನ ಬೀಜದಿಂದ ನೀವು ಈ ಲಡ್ಡು ಮಾಡ್ತೀರಲ್ಲ, ಇದು ಅಂದರೆ ಒಂದು 2-3 ದಿನ ಇಟ್ಕೊಳಕ್ಕಾಗತ್ತಾ? ಇದು ಆಗುತ್ತೆ. ಇದನ್ನು ಉಂಡೆ ಮಾಡಿ ಬೆಳ್ತಿಗೆ ಅಕ್ಕಿಯನ್ನು ಅರಿದು ಅದಕ್ಕೆ ಉಂಡೆಯನ್ನು ಮುಳುಗಿಸಿ ಫ್ರೈ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಒಂದು 3-4 ದಿವಸ ಇಡ್ಬೋದು. ಅದು ಸುಕ್ರುಂಡೆ. ಹಾಗೆ ಉಂಡೆ ಟೈಪ್. ಬಾಣಂತಿ ಮದ್ದಲ್ಲಿ ಎಲ್ಲ ಮಾಡಿ. ಬರೀ ಲಡ್ಡು ಆದರೆ 1-2 ದಿವಸ ಇಡ್ಬೋದು, ನೀರೆಲ್ಲ ಹಾಕುದಿಲ್ಲ ಅಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ ಅಲ್ಲ, ಆದರೂ ಸಹ ಈ ಥರವೇ ಇಡ್ತೀವಿ ಅಂದರೆ 1-2 ದಿನ ಅಷ್ಟೇ ಇಡ್ಬೋದು. ಅದನ್ನು ಬೇಯಿಸಿ ನಾವು ಮಾಡುವಂಥದ್ದು. ಹೌದೌದು, ಇದಾಗ್ತದೆ. ಈಗ ಚಿಕ್ಕಿ ಎಲ್ಲ ಮಾಡಿದರೆ ಅಷ್ಟು ಬೇಗ ಏನಾಗುದಿಲ್ಲ, ಎಷ್ಟು ದಿನಕ್ಕೂ. ಅದರಿಂದ ಚಿಕ್ಕಿ ಬೇರೆ ಮಾಡ್ಲಿಕ್ಕಾಗುತ್ತೆ. ಇದರದ್ದು ಚಿಕ್ಕಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಇದಾಯ್ತಾ? ಆಯ್ತು, ಹಾಕಿ ತಗೊಳ್ಳಿ. ಗ್ರೈಂಡ್ ಮಾಡಿದ ಮೇಲೆ ಬೆಲ್ಲವನ್ನು ಈಗ ಆಫ್ ಮಾಡಿ ಮಿಕ್ಸಿ ಬೌಲ್ ಗ್ರೈಂಡ್ ಮಾಡ್ಕೊಳ್ಳಿ. ಮಿಕ್ಸಿ ಬೌಲಾ? ನೀರು ಬೇಡ, ಹಾಗೆ ಸ್ವಲ್ಪ ತರಿ ಗ್ರೈಂಡ್ ಮಾಡಿ ಒಮ್ಮೆ. ತರಿಯಾಗಿ ಸಾಕು. ಮತ್ತೆ ಬೇಕಿದ್ರೆ ಇನ್ನೊಮ್ಮೆ ನೋಡಿ. ಸಾಕಾ? ಸಾಕು. ಈಗೇನು ಕೊಡಲಿ? ನೆಕ್ಸ್ಟ್ ತುಪ್ಪ. ಶುದ್ಧ ಹಸುವಿನ ತುಪ್ಪ, KC ಘೀ. ಎಸ್, ಸಾಕಲ್ಲ? ಈಗ ಬೆಲ್ಲ ಹಾಕುವ. ಸಿಹಿಗೆ ಎಷ್ಟು ಬೇಕು ಅಷ್ಟು ಹಾಕುವ, ಜಾಸ್ತಿ ಬೇಡ. ಅದಕ್ಕೆ ಎಷ್ಟು ಸಿಹಿ ಬೇಕಾಗ್ತದೆ ಹಾಗೆ. ನಮ್ಮ ಸಿಹಿ ಎಷ್ಟು, ನಮಗೆ ಎಷ್ಟು ಸಿಹಿ ಬೇಕು ಹಾಗೆ. ಇದು ಹೇಗೆ ನೀರು ಹಾಕಬೇಕು? ಇದಕ್ಕೆ ಬೇಡ, ನೀರೇನು ಹಾಕೋ ಹಾಗಿಲ್ಲ. ನೀರು ಹಾಕ್ಬೋದು ಬೆಲ್ಲಕ್ಕೆ, ಅದು ಇದು ಕರಗಿತಲ್ಲ. ಕರಗದಿದ್ರೆ ಸ್ವಲ್ಪ, ಇದು ಪುಡಿ ಮಾಡಿಟ್ಟ ಬೆಲ್ಲ ಅಲ್ವಾ, ಹಾಗಾಗಿ ಬೇಕು ಅಂತ ಇಲ್ಲ. ಅದನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೋದು. ಹಾಗೆ ಮಾಡುವಾಗ ಹಾಕ್ಕೊಂಡು ಸ್ವಲ್ಪ ಅಲ್ಲ ಹಾಗೆ ಮಾಡಿ. ತೆಂಗಿನ ತುರಿ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ. ಸ್ವಲ್ಪ ನೀರು ಈ ಪಾಕದಲ್ಲಿ ಮಾತ್ರ ಇದು ಆಗಬೇಕದು. ಹೌದು, ನೋಡ್ಕೊಳ್ಳಿ. ಸ್ವಲ್ಪ ಸಾಕು ಸಾಕು ಸಾಕು. ಅಂದರೆ ನೀವೀಗ ಫ್ರೈ ಮಾಡಿದಂಥದ್ದು ಎಲ್ಲವೂ ಕೂಡ ಇದಕ್ಕೆ ಹಾಕಿದ್ದೀರಿ. ಓಕೆ. ಚಿಟಕಿ ಉಪ್ಪು ಒಂಚೂರು ಹಾಕಿದ್ದೇನೆ ಫಸ್ಟಿಗೆ. ಅದು ಬೇಯಿಸ್ಕೊಳ್ಳುವಾಗ ಹಾಕಿದ್ದೇನೆ. ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿ ಮತ್ತು ಲವಂಗ ಹಾಕಿ ಮಿಕ್ಸ್ ಮಾಡುವ. ಓಕೆ. ಇದು ಸಾಕಾ? ಇದು ಸಾಕು. ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ.
ಇದರಲ್ಲಿ ಈಗ ನಾವು ತರಿತರಿಯಾಗಿ ರುಬ್ಬಿದಂಥ ಹಲಸಿನ ಬೀಜ ಮತ್ತೆ ಗೋಡಂಬಿ ದ್ರಾಕ್ಷಿ ಹುರಿದಿಟ್ಟಿರುವಂಥದ್ದು ತಗೊಳ್ಳಿ. ಎಲ್ಲವೂ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋದು. ಬಿಸಿ ಇರುವಾಗಲೇ ಈ ರೀತಿ ಮಿಕ್ಸ್ ಮಾಡಿದರೆ ಸುಲಭ ಅಲ್ಲ? ಹೌದು. ಅದೇ ಇದು ಗಟ್ಟಿಯಾಗುವುದಿಲ್ಲ ಎಲ್ಲ ಇದ್ರ ಹಾಗೆ ಉಂಡೆ ಹಾಗೆ, ಇದು ಸಾಫ್ಟೇ ಇರ್ತದೆ. ಬಾಕಿದ್ದೆಲ್ಲ ಅಕ್ಕಿ ಉಂಡೆ ಎಲ್ಲ ಮಾಡಿದರೆ ತುಂಬ ಇದು ಪಕ್ಕ ಬಿಸಿ ಆಗ್ತದೆ. ಈಗ ನೋಡಿ ಸಾಫ್ಟ್ ಬಂತು. ನೀವು ಅಂದರೆ ಇದಕ್ಕೆ ಏಲಕ್ಕಿ ಮತ್ತೆ ಲವಂಗದ ಪುಡಿ ಹಾಕಿದ್ರಿ, ಅದು ಘಮ ಘಮ ತುಂಬ ಬರ್ತಾ ಇದೆ. ಈಗ ಇದು ರೆಡಿ ಆಯಿತು. ಸೊ ಅದರಲ್ಲೇ ಪೂರ್ತಿಯಾಗಿ ಗಟ್ಟಿ ಆಗ್ತಾ ಬಂತಲ್ಲ? ಆಯ್ತಾಯ್ತು, ತೆಗಿಯೋದು ಆಫ್ ಮಾಡಿ ಗ್ಯಾಸ್. ಇನ್ನು ಇದಕ್ಕೆ ಸರ್ವ್ ಮಾಡುವ. ತಣ್ಣಗಾಗಬೇಕು. ಒಳ್ಳೆ ಕರೆಕ್ಟಾಗಿ ಚಂದ ತಣ್ಣಗಾಗ್ತಾ ಬಂತು. ತಣ್ಣಗಾದ್ಮೇಲೆ ಇದು ಉಂಡೆ ಕಟ್ಕೊಳ್ಬೇಕು? ಇಲ್ಲ, ಬಿಸಿ ಎಲ್ಲ ಕಟ್ಬೋದು. ನಮಗೆ ಎಷ್ಟು ಕೈಗೆ ಬಿಸಿ ಮಾಡ್ಬೋದು ಅಷ್ಟಕ್ಕೆ ಸ್ವಲ್ಪ ತುಪ್ಪ ಸವರಿ, ಕೇಸಿ ತುಪ್ಪ ಸ್ವಲ್ಪ ಸವರಿ ಒಳಗೊಳಗೆ ಇದು ಸ್ವಲ್ಪ ಬಿಸಿ ಇರ್ತದಲ್ಲ, ಮೇಲೆ ಮೇಲೆ ತಣ್ಣಗೆ ಆಗಿದೆ. ಹೀಗೆ ಕಟ್ಕೊಳ್ಬೋದು, ರೌಂಡ್ ಆಗಿ ಚಂದ ಬರ್ತದೆ. ಇದನ್ನೇ ಅಂದರೆ ಪಾಕ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಬರ್ಫಿ ಥರ ಮಾಡ್ಕೊಂಡು ಮಾಡ್ಬೋದು. ಕಟ್ ಮಾಡಿ ಬರ್ಫಿ ಥರನೂ ಮಾಡ್ಬೋದು. ಪಾಕ ಇನ್ನೂ ಗಟ್ಟಿ ಮಾಡಬೇಕು. ಇದೀಗ ಗಟ್ಟಿ ಆಗಿದೆ, ಬರ್ಫಿ ಥರ ಬರ್ಬೋದು. ಇದನ್ನೇ ಇನ್ನು ಬೆಳ್ತಿಗೆ ಅಕ್ಕಿಯ ಮಾವಿಗೆ ಮಿಕ್ಸ್ ಇದು ಮುಳುಗಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಸ್ವಲ್ಪ ಕುರುಕುರಾಗಿ ಕ್ರಿಸ್ಪಿಯಾಗಿ ಬರ್ತದೆ. ಸೊ ಇದು ತಕ್ಷಣಕ್ಕೆ ನೋಡಿದರೆ ಈ ತಿರುಪತಿಯಲ್ಲಿ ಸಿಗುವಂಥ ಲಡ್ಡು ಥರ ಕಾಣ್ತಾ ಇದೆ. ಸೊ ಅದು ದೊಡ್ಡ ಸೈಜ್ ಇರ್ತದೆ, ಇದು ಚಿಕ್ಕ ಚಿಕ್ಕದಾಗಿ ಬಂದಿದೆ. ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಬರುತ್ತಲ್ಲ, ಡ್ರೈ ಫ್ರೂಟ್ಸ್ ಲಡ್ಡು ಸ್ವಲ್ಪ ಹೀಗೆ ಇರುತ್ತೆ. ಸೊ ನಮ್ಮ ಲಡ್ಡು ತಯಾರು. ಎಸ್, ಬಿಸಿ ಬಿಸಿಯಾದ ಹಲಸಿನ ಬೀಜದ ಲಡ್ಡು ತಯಾರಾಗಿದೆ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾದ ಅಂತೂ ಈಗ ಹೇಳಿದರು, ಅದು ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಟೇಸ್ಟ್ ಜಾಸ್ತಿ. ಬಟ್ ಇದು ಹಲಸಿನ ಬೀಜದ ಲಡ್ಡು ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹಲಸಿನ ಬೀಜದ ಲಡ್ಡು ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಬಾದಾಮಿ ಗೋಡಂಬಿ ಚೂರುಗಳನ್ನ ಹುರಿದಿಟ್ಟುಕೊಳ್ಳಿ. ನಂತರ ಬೇಯಿಸಿದ ಹಲಸಿನ ಬೀಜವನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸಿಕೊಂಡು ತೆಂಗಿನ ತುರಿ ಸೇರಿಸಿ ಪಾಕ ಬರುವವರೆಗೂ ಬೇಯಿಸಿ. ನಂತರ ರುಬ್ಬಿಟ್ಟ ಮಿಶ್ರಣಕ್ಕೆ ಚಿಟಕಿ ಉಪ್ಪು, ಏಲಕ್ಕಿ ಹಾಗೂ ಲವಂಗದ ಪುಡಿ ಸೇರಿಸಿ ಬೆಲ್ಲದ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ಹಲಸಿನ ಬೀಜದ ಲಡ್ಡು ತಯಾರು. ಎಸ್ ಮೇಡಮ್, ಸೊ ಬಿಸಿ ಬಿಸಿಯಾದಂಥ ಒಂದು ಕಡುಬು ಮತ್ತು ಲಡ್ಡು ಸೂಪರ್. ಸೊ ಎಲ್ಲವೂ ಕೂಡ ಟ್ರೆಡಿಷ್ನಲ್ ಆಗಿ ಮಾಡಿದ್ದೀರಿ. ಯಾವುದು ಕೂಡ ನಾವು ಬೇಡ ಅಂತ ಬಿಡ್ತಾರ ಅಂದರೆ ಇದನ್ನೆಲ್ಲ ಸಡ್ಡೆ ಮಾಡ್ತಾರೆ ಹಲಸಿನ ಬೀಜವನ್ನು. ಸೊ ನೀವು ಅದರಿಂದ ಒಂದು ಲಡ್ಡುವನ್ನು ತಯಾರಿಸಿದ್ದೀರಿ. ವಿಟಾಮಿನ್ ಸೊಪ್ಪು ಅದು ಹೇರಳವಾಗಿ ಬೆಳ್ಕೊಳ್ಳುತ್ತೆ, ಅದಕ್ಕೆ ಅದು ಯಾರು ಪ್ರಾಮುಖ್ಯತೆನೇ ಕೊಡೋದಿಲ್ಲ ಅಲ್ವಾ? ನೀವು ಅದರದ್ದು ಕೂಡ ಒಂದು ಕಡುಬು ಮಾಡಿದ್ದೀರಿ, ಸೂಪರ್. ಸೊ ಸ್ವೀಟ್ ತಿಂದು ಖಾರ ನೋಡೋಣ. ಇದು ತಗೊಳ್ಳಿ ಮೇಡಮ್, ತಗೊಳ್ಳಿ. ಸಾಫ್ಟಾಗಿ ಬಂದಿದೆ. ಹಲಸಿನ ಬೀಜ ಅಂತ ಗೊತ್ತಾಗುತ್ತಾ ತಿನ್ನುವಾಗ? ಗೊತ್ತೇ ಆಗ್ತಿಲ್ಲ. ನೀವು ತಿಂತಾ ಇದ್ರೆ ಅಷ್ಟು ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇಮಿಡಿಯೇಟ್ ಇದು ಹಲಸಿನ ಬೀಜದ್ದು ಅಂತ ನೀವು ಹೇಳಿದರೆ ಮಾತ್ರ ಗೊತ್ತಾಗೋದು, ಇಲ್ಲದಿದ್ದರೆ ಗೊತ್ತೇ ಆಗೋದಿಲ್ಲ. ವೆರಿ ನೈಸ್, ಟೇಸ್ಟಿ. ಇದು ನೋಡೋಣ, ತಗೊಳ್ಳಿ. ನೀವು ನೋಡಿ. ವಾ, ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದ್ದು. ತಗೊಳ್ಳಿ ಮೇಡಮ್, ಆಸಮ್. ಸೊ ಪತ್ರೊಡೆಗೆ ನಾವೆಲ್ಲ ರೆಡಿ ಮಾಡ್ತೀವಲ್ಲ, ಸ್ವಲ್ಪ ಅದೇ ರೀತಿ ಬಂದಿದೆ. ಸಿಹಿ, ಖಾರ. ಯೂಶ್ವಲಿ ಅದನ್ನು ಹರಡಿ ನಾವು ಏನು ಫ್ರೈ ಮಾಡ್ತೀವಲ್ಲ ಆ ರೀತಿಯಾಗಿ ಟೇಸ್ಟ್ ಬಂದಿದೆ. ಬಟ್ ಅದರಲ್ಲಿ ಕೆಲಸ ಜಾಸ್ತಿ, ಇದು ಸುಲಭದಲ್ಲಿ ಮಾಡ್ಬೋದು. ಹೌದು, ಪತ್ರೊಡೆಯಲ್ಲಿ ತುಂಬ ಕೆಲಸ ಜಾಸ್ತಿ.
ಸೊ ಹಾಗಾಗಿ ಯಾರಿಗೆಲ್ಲ ಅದು ಟೇಸ್ಟ್ ಅದು ಬೇಕು ತಿನ್ನಬೇಕು ಅಂತ ಆಸೆ ಇರುತ್ತೆ, ಈ ರೀತಿಯಾಗಿ ಜಟ್ಪಟ್ಟಾಗಿ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ರೆಸಿಪಿ ಆಸಮ್, ಸ್ವೀಟ್ ಡಿಶ್ ಸೂಪರ್. ಫಸ್ಟ್ ಟೈಮ್ ನಮ್ಮ ಕಿಚನ್ಗೆ ಬಂದಿದ್ದೀರಿ, ತುಂಬ ಚೆನ್ನಾಗಿ ಒಂದು ಅಡುಗೆ ಮಾಡಿ ತೋರಿಸಿದ್ದೀರಿ. ಹೇಗೆ ಅನಿಸ್ತು ನಿಮಗೆ? ನನಗೆ ಭಾರಿ ಖುಷಿ ಆಯಿತು. ನಾನು ಇಲ್ಲಿ ಬರ್ತೀನಿ ಅಂತ ನನಗೆ ಏನು ಇದಿರಲಿಲ್ಲ, ಆದರೆ ನನಗೆ ನನ್ನೊಬ್ಬರು ಫ್ರೆಂಡ್ ಅವರೇ ಸವಿತಾ ಅವರೊಂದು ಹೇಳಿದರು, ಬರ್ತೀರಾ ಭಾರತಿ ಅಕ್ಕ ಹೋಗುವನ ಅಂತ. ಹಾಗೆ ನಾನು ಗೊಂದಲದಲ್ಲಿದ್ದೆ, ಮತ್ತು ಮನೆಯಲ್ಲಿ ಹೋಗು ಅಂತ ಹೇಳಿದರು. ಹಾಗೆ ಬಂದೆ. ತುಂಬ ಖುಷಿ ಆಯಿತು. KC ಅವರದ್ದು ತುಪ್ಪ ಎಲ್ಲ ಹಾಕಿ ಮಾಡಿದಂಥ ಒಂದು ಖಾದ್ಯ ನಮಗಂತೂ ತುಂಬ ಹಿಡಿಸ್ತು. ನೀವು ಏನೇ ಹೇಳಿ, ನೀವು ಮಾತು ಕಮ್ಮಿ ಕೆಲಸ ಜಾಸ್ತಿ ಥರ ಇದೆ ನೀವು ಮಾಡುವಂಥದ್ದು. ತುಂಬ ಚೆನ್ನಾಗಿದೆ. ವೆರಿ ವೆರಿ ಟೇಸ್ಟಿ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ನಿಮಗೂ. ಸೊ ಇವತ್ತಂತೂ ಸೂಪರ್ ಆಗಿರುವಂಥ 2 ಟ್ರೆಡಿಷ್ನಲ್ ಅಡುಗೆಯನ್ನು ಹೇಳ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಡೆಲ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ರವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಪ್ಯಾಕೆಟ್ ಚೇಂಜ್ ಆಗಿದೆ, ಬಟ್ ಒಳಗೆ ಇರುವಂಥದ್ದು ಅದೇ ಸೂಪರ್ ಆಗಿರುವಂಥ ಅಕ್ಕಿ. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ನಾನ್ ವೆಜ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದಿರಿ. ಇದರಲ್ಲಿ ಡಿಫ್ರೆಂಟ್ ಮಸಾಲಾಸ್ ಇದೆ. ಸೊ ನಿಮಗೆ ಕ್ವಿಕ್ ಈಸಿ, ನಿಮಗೆ ಅಂಗಡಿಗೂ ಬೇರೆ ಹೋಗಬೇಕು ಅಂತ ಹೇಳಿದರೆ ಈಸಿಯಾಗಿ ಅಡುಗೆ ಮಾಡುವಂಥದ್ದು, ಸುಲಭ ರೀತಿಯಾಗಿ ಮಾಡ್ಕೊಂಡು ಬೇಗ ಬೇಗ ಮಾಡಿ ರುಚಿಕರವಾದಂಥ ಅಡುಗೆಯನ್ನು ಮಾಡಿಕೊಡ್ಬೋದು. ಅವರ ವತಿಯಿಂದ ಕೂಡ ಒಂದು ಕಿರುಕಾಣಿಕೆ ನಾನಾ ಮಸಾಲ ಇವರ ವತಿಯಿಂದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೊಮ್ಮೆ ಮಗದೊಮ್ಮೆ ಬರ್ತಾ ಇರಿ. ನಮ್ಮ TV ಚಾನಲ್ ಅವರಿಗೂ ನಮ್ಮೆಲ್ಲರ ಪರವಾಗಿ, ನಮ್ಮ ಫ್ಯಾಮಿಲಿ ಪರವಾಗಿ ತುಂಬ ಹೃದಯದ ಧನ್ಯವಾದ. ನಿಮಗೂ ಕೂಡ ತುಂಬ ಧನ್ಯವಾದ. ಇದೇ ರೀತಿ ನಿಮ್ಮ ಕೈ ರುಚಿಯನ್ನು ಬಂದು ನಮಗೆ ತೋರಿಸ್ತಾ ಇರಿ. ಥ್ಯಾಂಕ್ ಯು. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರಲಿ, ಸಂಜೆಗೆ ಅಥವಾ ಯಾವುದೇ ಟೈಮ್ಗೆ ನಿಮಗೊಂದು ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ತಕ್ಷಣಕ್ಕೆ ಮನೆಯಲ್ಲಿ ಹಲಸಿನ ಬೀಜ ಇದೆ ಅಂತ ಹೇಳಿದರೆ ಇದನ್ನು ಖಂಡಿತವಾಗ್ಲೂ ಮಾಡ್ಬೋದು. ತುಂಬ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.